ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ರೈಸಿಂಗ್ ಚಾಂಪಿಯನ್ಸ್ ಕ್ಯಾಂಪ್ ನಡೆಯುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ತಾರೆಗಳಾದ ವಿಕಾಸ್ ಪುತ್ರನ್ ಮತ್ತು ಕ್ಲಿಫರ್ಡ್ ಜೋಶುವಾ ಅವರು ಆಗಮಿಸಿ ಸ್ಫೂರ್ತಿದಾಯಕ ಮಾತುಗಳಿಂದ ಶಿಬಿರದ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು. ಮಂಗಳೂರಿನ ಅಥ್ಲೆಟಿಕ್ಸ್ ಅಕಾಡೆಮಿಯಾದ ಮಂಗಳ ಅಥ್ಲೀಟ್ ವತಿಯಿಂದ ಮಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ರೈಸಿಂಗ್ ಚಾಂಪಿಯನ್ಸ್ ಕ್ಯಾಂಪ್ ನಡೆಯುತ್ತಿದೆ. ಕಳೆದ ಮಾರ್ಚ್ 25ರಿಂದ ಈ ಶಿಬಿರ ಆರಂಭಗೊಂಡಿದ್ದು ಪ್ರತಿದಿನ ಮಕ್ಕಳು ಉತ್ಸಾಹದಿಂದಲೇ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಶಿಬಿರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ತಾರೆಗಳಾದ ವಿಕಾಸ್ ಪುತ್ರನ್ ಮತ್ತು ಕ್ಲಿಫರ್ಡ್ ಜೋಶುವಾ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ರು. ಇದೇ ವೇಳೆ ವಿಕಾಸ್ ಪುತ್ರನ್ ಅವರು ಮಾತನಾಡಿ, ಚಿಕ್ಕಂದಿನಿಂದಲೇ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತಿದ್ದೇನೆ. ಶಾಲಾ ಕಾಲೇಜು ದಿನಗಳಲ್ಲಿ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದ ಅವರು, ಮಂಗಳ ಸ್ಟೇಡಿಯಂನಲ್ಲಿ ಕ್ರೀಡಾ ಶಿಬಿರವನ್ನ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯ. ಎಲ್ಲರೂ ಇಂತಹ ಶಿಬಿರದ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದರು. I've learned how to win and not take it to the mind and still continue your fight for another medal. Like they say, never take victory to your head and a loss to your heart. So that was what I learned here under Dinesh sir. There is a lot of hardship behind my achievement from Dinesh sir and my dad. So I think I'll start with what my dad has done. And then next I'll go to Dinesh sir. Because even when I was training, a lot of other parents also used to come. My dad also used to regularly come to the stadium. He used to come, sit and watch me training. And if ever I missed going to college, I think my dad hardly asked, why you didn't go to college? But when he came back home, if he found me in the house in the evening, I didn't go to the stadium, he used to question me, why you didn't go to the stadium? Because this fight was not just mine, it was his too. He always wanted me to become the fastest man of India. So it was his dream too that I was chasing. ಅಥ್ಲೆಟಿಕ್ಸ್ ಕೋಚ್ ಆಗಿರುವ ದಿನೇಶ್ ಕುಂದರ್ ಅವರು ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿ, ವಂದನಾ ರಾವ್, ಎಂಆರ್ ಪೂವಮ್ಮ, ಮಿಜೋ ಚಾಕೋ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಭಾರತವನ್ನ ಪ್ರತಿನಿಧಿಸುತ್ತಿದ್ದು ಅವರು ಮಂಗಳ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳು ಎಂದು ಹೇಳಲು ಹೆಮ್ಮೆಯಾಗ್ತಿದೆ ಎಂದರು. ವಂದನಾ ರಾವ್, ಎಂಆರ್ ಪೂವಮ್ಮ, ಆಮೇಲೆ ಮಿಜೋ ಚಾಕೋ, ಅದರಲ್ಲಿ ಇಬ್ಬರು ನಂದೇ ಸ್ಟೂಡೆಂಟ್ಸ್. ಆ 3 ಜನ ಕೂಡ ಮಂಗಳ ಅಥ್ಲೆಟಿಕ್ಸ್ ಅವರೇ. ಆ 3 ಜನ ಕೂಡ ಮಂಗಳ ಇರ್ತಾರೆ. ಒಂದು ಒಲಿಂಪಿಕ್ಸ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಅದು ನನ್ನಿಂದ ಆದದ್ದಲ್ಲ, ಡೆಸ್ಟಿನಿ ಬೇಕು. ಸುಮ್ಮನೆ ಆಗೋದಿಲ್ಲ. ನಾನು ಒಲಿಂಪಿಕ್ಸ್ಗೆ ರೆಡಿ ಮಾಡ್ತೇನೆ ಅಂತ ಹೇಳಿದರೆ ಇದು ನಾವು ಹೇಳಲಿಕ್ಕೆ ಬಹಳ ಸುಲಭ. ಅದು ಅಲ್ಲಿ ಹೋಗಿ ರೀಚ್ ಆಗುವಾಗಲೇ ಗೊತ್ತಾಗೋದು ಎಲ್ಲಿ ತನಕ ನಾವು ಹೋಗ್ತೇವೆ ಮುಂದೆ ಅಂತ. ಖ್ಯಾತ ತರಬೇತುದಾರರಾದ ದಿನೇಶ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ನಾಗರಾಜ್ ಎಚ್ಕೆ, ರಾಯಲ್ ಡಿ ಸಿಲ್ವಾ, ರೋಷನ್ ತ್ರಿವೇದಿ, ಹರ್ಣಾಕ್ಷಿ, ಜಸ್ಮಿತಾ ಅವರು ಕ್ರೀಡಾ ತರಬೇತಿಯನ್ನ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.